मोदी की नरेंद्र 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 मोदी की भारत माता की भारत माता की नरेंद्र मोदी जी की अनिल कुमार पटेल जी की संतोष तंगरे जी की बोलो भारत माता की बोलो भारत माता की वंदे मातरम वंदे मातरम वंदे मातरम भारत माता के नरेंद्र मोदी के प्रधानी नरेंद्र मोदी के प्रधानी नरेंद्र मोदी के प्रधानी नरेंद्र मोदी के भारत माता के जन्मभूमि के मातृ हिंदू भूमि के भारत माता के बोलो भारत माता के वंदे भारत माता के बोलो भारत माता की घर घर में ನಮ್ಮ ಈ ಒಂಜಿ ಸೋಮೇಶ್ವರ ಗ್ರಾಮ ಬಕ್ಕ ಕೋಟೆಕಾರ್ ಗ್ರಾಮದ ಈ ಒಂಜಿ ಗಡಿ ಹೃದಯ ಭಾಗಡೆ ಭಾರತೀಯ ಜನತಾ ಪಾರ್ಟಿದ ಈ ಒಂಜಿ ಲೋಕಸಭಾ ಚುನಾವಣೆದ ನಿಮಿತ್ತ ಇನಿ ಚೌಕಿದಾರ್ ಯಾತ್ರೆನ ಮುಲ್ಪ ಸತ್ಯನಾರಾಯಣ ಮಂದಿರ ಬಗಂಬಲಡ್ದು ಪ್ರಾರಂಭ ಮಲ್ತದು ಬಾಲಕೃಷ್ಣ ಮಂದಿರ ಕೇಸರಿ ಮಿತ್ರವೃಂದ ಅಂಚನೆ ಬೈಪಾಸ್ಗಾದ ನಮ್ಮ ಒಟ್ಟು ಮಾತ ಸಂಘಟನೆಗಳು ಸೇರಿದು ಇಡೀ ಊರದ ಮಾತ ಕಾರ್ಯಕರ್ತರು ಸೇರಿದು ಮುಲ್ಪ ಒಟ್ಟಿಗೂ ನಮ್ಮ ಈ ಒಂದು ಚೌಕಿದಾರ್ ಯಾತ್ರೆಯನ್ನು ಮಲ್ಪ ನಿಶ್ಚಯ ಮಲ್ದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾತೇರ್ನಲ್ಲ ಆತ್ಮೀಯರು ಈ ಕ್ಷೇತ್ರದ ಜನಪ್ರಿಯ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ರೈ ಬೋಲಿಯಾರ್ ಬೈದರು ಅರೇನ ಮಾತೇರ್ನಲ್ಲ ಪರವಾದ ಹೃತ್ಪೂರ್ವಕವಾದ ನಾನು ಸ್ವಾಗತ ಮಾಡ್ತೇನೆ ಅಂತೆಯೇ ನಮ್ಮ ಮಾಜಿ ವಿಧಾನ ಪರಿಷತ್ದ ಮುಖ್ಯ ಸಚೇತಕರ್ಲ ಎಂಕ್ಲ ಮಾತೇರ್ನಲ್ಲ ಆತ್ಮೀಯ ನಾಯಕರಾನಂಚಿನ ಸನ್ಮಾನ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಆರ್ಲೊಲ್ಲೇರು ಅರೇನೆಲ್ಲ ಸ್ವಾಗತ ಮಾಡ್ಕೊಂಡಿಲ್ಲ ಅಂತೆಯೇ ನಮ್ಮ ಜಿಲ್ಲೆದ ಲೋಕಸಭಾ ಚುನಾವಣೆದ ಪ್ರಭಾರಿಲು ನಮ್ಮ ಸಂಚಾಲಕರ್ಲ ಬೊಕ್ಕ ಯಶಸ್ವಿ ಈ ಒಂದು ಚುನಾವಣೆ ನಡಪವನಂಚಿನ ಸನ್ಮಾನ್ಯ ಗೋಪಾಲ್ ಕೃಷ್ಣ ಹೆರಳೆ ಆರ್ಲ ನಮ್ಮ ಮಿತ್ರ ಪ್ರೀತಿ ಈ ಕಾರ್ಯಕ್ರಮ ಬೈದರು ಅರೆಲ್ಲ ಸ್ವಾಗತ ಮಾಡ್ತಾನಲ್ಲ ಅಂಚನೆ ನಮ್ಮ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರ್ಲ ನಮ್ಮ ಈ ಒಂಜಿ ಊರದ ಅಭಿವೃದ್ಧಿಗೆ ಸಹಕಾರ ಮಾಡ್ತಾನಲ್ಲ ಸನ್ಮಾನ್ಯ ಜಯರಾಮ್ ಶೆಟ್ಟರು ನಮ್ಮೊಟ್ಟಿಗೆ ಅರೆಲ್ಲ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತ ಮಾಡ್ತಾನಲ್ಲ ನಮ್ಮ ಈ ಕ್ಷೇತ್ರದ ಪ್ರಭಾರಿಲ ನಮ್ಮ BJPದ ಜಿಲ್ಲೆದ ಜನಪ್ರಿಯ ನಾಯಕರ ನೆಂಚಿನ ಸನ್ಮಾನ್ಯ ರಾಧಾಕೃಷ್ಣ ಬೋಡಿಯಾರ್ ಆರ್ಲೊಲ್ಲೇರೆ ಅರೆಲ್ಲ ಹೃತ್ಪೂರ್ವಕವಾದ ನಾನು ಸ್ವಾಗತ ಮಾಡ್ತಾನಲ್ಲ ಅಂತೆಯೇ ನಮ್ಮ ಮಾತೇರ್ನಲ್ಲ ಆತ್ಮೀಯ ನಾಯಕರ್ಲ ಜಿಲ್ಲೆದ ಉಪಾಧ್ಯಕ್ಷರ್ಲ ನಮ್ಮ ಚಂದ್ರಾಸುಲ್ಲಾಲ್ ನಮ್ಮೊಟ್ಟಿಗೆ ಎಲ್ಲರಿ ಅರೆಲ್ಲ ನಾನು ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತಾನಲ್ಲ ನಮ್ಮ ಜಿಲ್ಲೆದ ರಾಜ್ಯದ ಕಾರ್ಯಕಾರಿಣಿ ಸದಸ್ಯರ್ಲ ನಮ್ಮ ಮಾತ ಕೆಲಸಗಳ ಸಹಕಾರ ಮಲ್ಪನಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟುರ್ಲೇರಿ ಅರೆಲ್ಲ ಹೃತ್ಪೂರ್ವಕವಾದ ನಾನು ಸ್ವಾಗತ ಮಾಡ್ತಾನಲ್ಲ ಅಂತೆಯೇ ನಮ್ಮ ಸಂಘಟನೆದ ನಮ್ಮ ವಿಭಾಗದ ಸಂಘಟನೆದ ಬಗ್ಗೆ ನಮ್ಮ ಮಾತೇರ್ನಲ್ಲ ಆತ್ಮೀಯ ನಾಯಕರಾನಂಚಿನ ಶರಣ್ ಪಂಪೈಲುಲ್ಲೇರಿ ಅರೆಲ್ಲ ಸ್ವಾಗತ ಮಾಡ್ತಾನಲ್ಲ ಅಂತೆಯೇ ನಮ್ಮ ಆತ್ಮೀಯ ಮಿತ್ರನಂಚಿನ ಗೋಪಾಲ್ ಕುತ್ತಾರುಲ್ಲೇರಿ ನಮ್ಮ ಅರೆಲ್ಲ ಸ್ವಾಗತ ಮಾಡ್ತಾನಲ್ಲ ಅಂತೆಯೇ ನಮ್ಮ ಮಾತೇರ್ನಲ್ಲ ಆತ್ಮೀಯ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿ ನಮ್ಮನೆ ಊರದ ಕೋಟೆಕಾರದ ಮೋಹನ್ ರಾಜ್ ಇಲ್ಲೇರಿ ಅರೆಲ್ಲ ಸ್ವಾಗತ ಮಾಡ್ತಾನಲ್ಲ ಅಂತೆಯೇ ನಮ್ಮ ನಾಯಕರ ನಂಚಿನ ಸಂಜಯ್ ಶೆಟ್ಟಿ ಹಾರಲೊಲ್ಲೇರೆ ಅರೆಲ್ಲ ಸ್ವಾಗತ ಮಾಡ್ತಾನಲ್ಲ ನಮ್ಮ ಜಿಲ್ಲೆದ ಕ್ರಿಯಾಶೀಲ ಕಾಸುದಾರ ನೆಂಚಿನ ಕೋಶಾಧಿಕಾರಿ ನೆಂಚಿನ ನಮ್ಮ ಸಂಜಯ್ ಪ್ರಭುಕುಲ್ಲೇರೆ ಅರೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತಾನಲ್ಲ ಅಂತೆಯೇ ನಮ್ಮ ಜಿಲ್ಲೆದ ಹಿಂದುಳಿದ ವರ್ಗ ಮೋರ್ಚಾದ ಕಾರ್ಯದರ್ಶಿ ಆದಪ್ಪು ನಂಚಿನ ಸನ್ಮಾನ್ಯ
ದೇವದಾಸ್ ಕೊಲ್ಲಿಯಲ್ಲೇರೆ ಅರೆಲ್ಲ ಸ್ವಾಗತ ಮತ್ತು ಅಂಚನೆ ನಮ್ಮ ಜಿಲ್ಲೆದ ಕ್ರಿಯಾಶೀಲ ಮಹಿಳಾ ನಾಯಕಿಯನಂಚಿನ ನಮಿತಾ ಶ್ಯಾಮು ಅಂಚನೆ ರಾಜೀವ್ ಕೆಂಪುಮನ್ನು ಮೊದಲೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಂದ್ರೆ ಅಂಚನೆ ಶಕ್ತಿ ಕೇಂದ್ರದ ಅಧ್ಯಕ್ಷರಂಚಿನ ಅಜಂತ್ ಪಿಲಾರ್ ಬೊಕ್ಕ ಯುವ ಮೋರ್ಚಾದ ಸುಜಿತ್ ಮಾಡೂರು ಅಂಚನೆ ಎಂಕ್ಲ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೋಹನ್ ಶೆಟ್ರ್ ನಿವೃತ್ತ ಸೇನಾನಿ ವೆಂಕಟೇಶ್ ಕುಂಪಲ ಎಂಕ್ಲ ಸಂಘದ ಹಿರಿಯನಂಚ BN ಕುಂಪಲ ಅಂಚನೆ ನಮ್ಮ ಮಾತ ಪಂಚಾಯತ್ ಮೆಂಬರ್ ನಕಲು ಬೊಕ್ಕ ಈ ಭಾಗದ ಕ್ರಿಯಾಶೀಲ ಪಟ್ಟಣ ಪಂಚಾಯತ್ ಸದಸ್ಯರನಂಚಿನ ಅನಿಲ್ ಬಗಂಬಿಲ ಅಂಚನೆ ಮಸ್ತ್ ಜನ ಒಳ್ಳೆಯರು ನಮ್ಮ ಜೀವನ ತೊಕ್ಕೊಟ್ಟು ಮಸ್ತ್ ಜನ ಕಾರ್ಯಕರ್ತರು ಮಸ್ತ್ ಜನ ಪಂಚಾಯತ್ ಮೆಂಬರ್ ನಕಲು ಭಗವಾನ್ ತೊಕ್ಕೊಟ್ಟು ಮಯೂರ್ ಉಳ್ಳಾಲೆ ಮಸ್ತ್ ಜನ ಒಳ್ಳೆಯರು ಏರಲ್ಲ ಕುದರ್ ಪಂಡ್ರೆ ತತ್ತದ ಓದಿದ್ದೇನೆ ಮಾಪ್ ಮಲ್ಪಲೆ ಮಾತರೆಲ್ಲ ಹೃತ್ಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಂಡು ನಮ್ಮ ಈ ಕಾರ್ಯಕ್ರಮದ ಜಲಜಕ್ಕ ಬಕ್ಕ ಸುನಂದಕ್ಕ ರಡ್ಡು ಜನ ಹಿರಿಯರು ನಮ್ಮ ಬಾರಿ ಪಕ್ಷದ ಬಕ್ಕ ನಮ್ಮ ಸಂಘಟನೆಗೆ ನಂಗೆ ಮಾತರಿಗಳ ಪೂರಕವಾದ ಸಹಕಾರ ಕೊರ್ಪು ನಕಲೇರೆ ಅಕ್ಲನ ಕೈಟ್ ಈ ತಾರಾಯಿನ ಪುಡಪುನ ಮುಖಾಂತರ ಈ ಒಂಜಿ ಲೋಕಸಭಾ ಚುನಾವಣೆನೆ ಈ ಊರುಡು ಅತ್ಯಧಿಕ ಓಟನ್ನು ಜನಕ್ಕಲು ಕೊರ್ಪುನಲೆಕ್ಕ ಆವಾಡ ಪಂಡದ ದೇವರಡ ಸತ್ಯನಾರಾಯಣ ದೇವರಡ ಅಂಚನೆ ಬಾಲಕೃಷ್ಣ ಮಂದಿರದ ದೇವರಡ ಪ್ರಾರ್ಥನೆ ಮಲ್ತೊಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊರಡು ಈ ಚಾಲನೆ ಕೊರ್ಪುನಂಚಿನ ಸಂದರ್ಭಡೆ ಮಾಧ್ಯಮದ ಎಂಗ್ಲ ಪೊಸಕುರಲ ಬಗ್ಗೆ ಹಬ್ಬಕ್ಕೆ ಚಾನಲ್ದ ಇರುವೆರೆಗ್ಲ ಬಗ್ಗೆ ಮಾಧ್ಯಮದ ಬಗ್ಗೆ ನಮ್ಮ ಮಾತ ಹಿತೈಷಿ ಬಂಧು ಕಾರ್ಯಕರ್ತರಿಗೆ ಮಾತರಿಗಳ ಹೃತ್ಪೂರ್ವಕ ವಾಯಿನಂಚಿನ ಸ್ವಾಗತ ಮಲ್ತೊಂದು ಮಾತ ಸಂಘಟನೆದ ಕಾರ್ಯಕರ್ತರಿಗಳ ಮಾತರಿಗಳ ಹೃತ್ಪೂರ್ವಕ ವಾಯಿನಂಚಿನ ಸ್ವಾಗತ. बोलो भारत माता की बोलो भारत माता की बोलो भारत माता की नरेंद्र मोदी की नरेंद्र मोदी की ಮತ್ತೊಮ್ಮೆ ತದನಂತರ ಭಾರತ್ ಮಾತಾ ಕಿ ನಮ್ಮ ರಟ್ಟಿದನ ಹಿರಿಯರೆಲ್ಲ ಬಕ್ಕ ಪಂಜರಕ್ಕಲ ಪೂರ ಆಶೀರ್ವಾದ ತಾರೆ ಪಡತದೆ ಚಾಲನೆ ಕೊರಡು ಮಾತಾಡ ಮುಟ್ಲೆ ಮಾತಾಡ ದರ್ಶನ ಏನಿಲ್ಲ ಬಲೆ ಎದುರು ಬಲಿ ಎದುರು ಭಯ್ಯ भ्रष्टाचार की नहीं चलेगी लूटेगी बेरोजगार ಹತ್ತಿರ ಬರ್ತಾ ಇದೆ ಜೋರಾಗಿ ಘೋಷಣೆಗಳನ್ನು ಬರುತ್ತಾ ಇವತ್ತು ಶೋಭಾಯಾತ್ರೆಯು एक बार मोदी सरकार ಎಂಬ ಘೋಷದೊಂದಿಗೆ ಈ ಒಂದು ಶೋಭಾಯಾತ್ರೆ ಹೊರಡ್ತಾ ಇದೆ. ಮತದಾರ ಬಂಧುಗಳೇ, ನಾಳೆ ನಡೆಯುವಂತಹ 18ನೇ ತಾರೀಕು ನಡೆಯುವಂತಹ ಮತದಾನದಲ್ಲಿ ನಾವೆಲ್ಲರೂ ಭಾರತದ ಚಿಹ್ನೆಗೆ ನಮ್ಮೊಂದಿಟ್ಟು ಇನ್ನೊಮ್ಮೆ ಭಾರತದಲ್ಲಿ ಮೋದಿ ಸರ್ಕಾರವನ್ನು ನಮ್ಮಿಂದ ನಾವು ಕೇಳಿಕೊಳ್ತಾ ಇದ್ದೇವೆ. एक बार
ಈ ಒಂದು ಮತದಾರ ಬಂಧುಗಳ 18ನೇ ತಾರೀಕಿಗೆ ನಡೆಯುವಂತಹ ಚುನಾವಣೆಯಲ್ಲಿ ನವೀನ್ ಮತದಾನ ಹಾಕಿ ಈ ಒಂದು ಗೆಲುವನ್ನು ಮೋದಿ ಅವರ ಮುಡಿಗೇರಿಸಲು ನಾವೆಲ್ಲರೂ ಮಾಡಿಕೊಂಡಿದ್ದೇವೆ. ಎಲ್ಲಿದ್ಯಪ್ಪ ಎಲ್ಲಿದ್ಯಪ್ಪ? ಈ ಜನವನ್ನು ನೋಡಿ ನಿಮಗೆ ಹೆದರಿಕೆ ಆಗುತ್ತದೆಯೋ? നടപ്പിനഞ്ചിന ಚುನಾವಣಾ ಪ್ರಚಾರ ಚುನಾವಣೆ ಭಾರತೀಯ ಜನತಾ ಪಾರ್ಟಿನೇ ನಮ್ಮ ಅತ್ಯಂತ ಬಹುಮತಡೆ ಗೆದ್ದವನಿಗೆ ಈ ಕುಂಪಲ ಕೋಟೆಕಾರ ಸೋಮೇಶ್ವರ ಪರಿಸರ ಜನಕಲು ಸಹಕಾರಿ ಆವಡು ಬಂದ ಕಾರಣಕ್ಕೋಸ್ಕರ ಇನ್ನು ಮಾತೆಲ್ಲ ಮತ್ತೆ ಸೇರಿದ ಇನ್ನು ವಿಶೇಷವಾದ ನರೇಂದ್ರ ಮೋದಿ ವಾನಮನೆ ದೇಶಕ್ಕೆ ಚೌಕಿದಾರರ ಅಂಚನೆ ಏರ್ಪುರ ನಮ್ಮ ಕೇಸರಿ ಪೇಟನದಿದ್ದರ ನಿಖುಲ್ಲ ಚೌಕಿದಾರರೇ ಈ ಚುನಾವಣೆ ಅತ್ಯಂತ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಓಟು ಕನಪನೆಟ್ಟೆ ನಿಖುಲ್ಲ ಬಾರಿ ಮಲ್ಲ ಸಹಕಾರಿಯಿಂದ ಬನ್ನೇರ ನಿಖಲೆ ನೆನಪು ಮಲ್ಪರೆ ಈ ಸಂದರ್ಭ ಹೆಚ್ಚಿಸುವೆ ಇನ್ನು ಭಾರತೀಯ ಜನತಾ ಪಾರ್ಟಿಗೆ ಭಾರಿ ಮಲ್ಲ ಪ್ರಮಾಣದ ಓಟು ಕರ್ಪಣಂಚಿನ ಈ ಒಂದು ಪ್ರದೇಶಡೆ ಇನ್ನು ಚುನಾವಣಾ ಪ್ರಚಾರ ಸಭೆಟೆ ನಮ್ಮ ಮಾತೇರ್ನಲ ಗೌರವಾನ್ವಿತ ಲೋಕಸಭಾ ಚುನಾವಣೆದ ಉಸ್ತುವಾರಿ ಆದ ಪಂಚಿನ ಪುತ್ತೂರದ ಗೋಪಾಲ್ ಕೃಷ್ಣ ಹೇರಳರೆ ನಮ್ಮೊಟ್ಟಿಗೆಲ್ಲರೆ ಅದನ್ನು ಅತ್ಯಂತ ಗೌರವಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಂದಿಲ್ಲ ಈ ಕಾರ್ಯಕ್ರಮ ಈ ಊರದ ಅಭಿವೃದ್ಧಿದ ಹರಿಕಾರೆಲ್ಲ ಮಾಜಿ ಶಾಸಕರೆಲ್ಲ ಆದ ಪುನಂಚಿನ ನಮ್ಮ ಮಾತೇರ್ನಲ್ಲ ಅತ್ಯಂತ ಪ್ರೀತಿದ ಜಯರಾಮ್ ಶೆಟ್ಟಿ ಈ ಕಾರ್ಯಕ್ರಮ ಅದೆಲ್ಲ ನಮ್ಮ ಮಾತೇರ್ನಲ್ಲ ಪರವಾದ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಂದಿಲ್ಲ ಈ ಕಾರ್ಯಕ್ರಮ ನಮ್ಮ ಮಾತೇರ್ನಲ್ಲ ಅತ್ಯಂತ ಆತ್ಮೀಯ ನಾಯಕರೆಲ್ಲ ಬಿಜೆಪಿದ ದಕ್ಷಿಣ ಕನ್ನಡ ಜಿಲ್ಲೆದ ಉಪಾಧ್ಯಕ್ಷರಾದ ಸಂದ್ರಾಸ್ ಉಳ್ಳಾಲ್ ಈ ಕಾರ್ಯಕ್ರಮದಲ್ಲಿ ಅದೆಲ್ಲ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಂದಿಲ್ಲ ಈ ಕಾರ್ಯಕ್ರಮ ಜಿಲ್ಲೆದ ಕೋಶಾಧಿಕಾರಿಲ್ಲ ನಮ್ಮ ಆತ್ಮೀಯ ನಾಯಕರ ಸಂಜಯ್ ಪ್ರಭುಲ್ಲೇರ ಅವರೆಲ್ಲ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಂದಿಲ್ಲ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆದ ಪ್ರಧಾನ ಕಾರ್ಯದರ್ಶಿ ಆದ ಪುನಂಚಿನ ನಮಿತಾ ಶ್ಯಾಮುಲ್ಲೇರಿ ಅವರೆಲ್ಲ ಹೃದಯಪೂರ್ವಕವಾದ ಸ್ವಾಗತ ಮಾಡ್ತಂದಿಲ್ಲ ಅಂಚನೆ ನಮ್ಮ ಕ್ಷೇತ್ರದ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿ ಕ್ರಿಯಾಶೀಲ ಜನ ಮೋಹನ್ ರಾಜ್ KR ಅವರೆಲ್ಲ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಂದಿಲ್ಲ ಈ ಜಿಲ್ಲೆದ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಲ ನಮ್ಮ ಮಾತೇರ್ನಲ್ಲ ಆತ್ಮೀಯರ ನೆಂಚಿನ ರಾಜವಿ ಕೆಂಪುಮನ್ನಲ್ಲಿರ ಅವರೆಲ್ಲ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಂದಿಲ್ಲ ಈ ಕಾರ್ಯಕ್ರಮ ನಮ್ಮ ಮಾತೇರ್ನಲ್ಲ ಗೌರವಾನ್ವಿತ
ಪನವದ ಗುರಿಕಾರಿ ಆದಪ್ಪನಂಚಿನ ಕೋಶಾಧಿಕಾರಿ ಆದಪ್ಪನ ನಾಯಕರನಂಚಿನ ಸಂಜಯ್ ಪ್ರಬಲ್ಯರೇ ಅರೆಲ್ಲ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಜಿಲ್ಲೆದ ನಮ್ಮ ಹಿಂದುಳಿದ ವರ್ಗ ಮೋರ್ಚಾದ ಕಾರ್ಯದರ್ಶಿ ನಮ್ಮ ನಾಯಕರ ನಂಚಿನ ದೇವದಾಸ್ ಕೊಲ್ಲಿಯಲ್ಲರೇ ಅರೆಲ್ಲ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ನಮ್ಮ ಮಾತಿರಲ್ಲ ಆತ್ಮೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನಂಚಿನ ರಾಜೇಶ್ ಹುಚ್ಚಿಲುಲ್ಲರೇ ಅರೆಲ್ಲ ಆತ್ಮೀಯವಾದ ಸ್ವಾಗತ ಮಾಡ್ತಾರೆ. ನಮ್ಮ ಮಾತಿರಲ್ಲ ಆತ್ಮೀಯ ಜಿಲ್ಲಾ ಪಂಚಾಯತ್ ಸದಸ್ಯರ ನಂಚಿನ ಧನಲಕ್ಷ್ಮಿ ಕಟ್ಟಿಲ್ಲರೇ ಅರೆಲ್ಲ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರ ನಂಚಿನ ಸುಜಿತ್ ಕೋಟೆಗಾರುಲ್ಲರೇ ಅರೆಲ್ಲ ಯಾನು ಅತ್ಯಂತ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷರ ನಂಚಿನ ನಮ್ಮ ಅಜಂತ ಬಿಲಾರುಲ್ಲರೇ ಅರೆಲ್ಲ ಸ್ವಾಗತ ಮಾಡ್ತಾರೆ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ನಂಚಿನ ಪುರುಷೋತ್ತಮ್ ಗಟ್ಟಿಲ್ಲರೇ ಅರೆಲ್ಲ ಗೌರವಪೂರ್ವಕವಾದ ಸ್ವಾಗತ ಮಾಡ್ತಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕಟ್ಟೆಮನವಲ್ಲರೇ ಅರೆಲ್ಲ ಸ್ವಾಗತ ಮಾಡ್ತಾರೆ. ಈ ಭಾಗದ ಗ್ರಾಮ ಪಂಚಾಯತ್ ಮಾತ ಮೆಂಬರ್ ನಕ್ಲೆಲ್ಲ ನಮ್ಮ ಕೋಟೆಗಾರ್ ಪಟ್ಟಣ ಪಂಚಾಯತ್ ಕ್ರಿಯಾಶೀಲ ಮಾಜಿ ಉಪಾಧ್ಯಕ್ಷರ ನಂಚಿನ ಅನಿಲ್ ಬಗಂಬಿಲ ಅಂಚನೆ ಉಪನಂಚಿನ ಪೂರ ಕೌನ್ಸಿಲರ್ ನಕ್ಲೇನೆ ಬಕ್ಕ ಬೇತೆ ಬೇತೆ ಸಂಘಟನೆದ ನಮ್ಮ ಗೌರವಾನ್ವಿತ ಹಿರಿಯಕ್ಲೇನೆ ಎಂಗ್ಲ ಮಾತಿರಲ್ಲ ನಾಯಕರ ನಂಚಿನ ಮೋಹನ್ ಶೆಟ್ಟಿ ಕುಂಪಲೇನ ಅಂಚನೆ ಮಹಿಳಾ ಮೋರ್ಚಾದ ಅಧ್ಯಕ್ಷರ ನಂಚಿನ ರಮಣಿಯಕ್ಕ ಮಸ್ತ್ ಜನ ಈ ಒಂದು ಕಾರ್ಯಕ್ರಮ ಭಾರಿ ಪ್ರೀತಿ ಇದೆ. ಕುಂಪಲದ ಮಿತ್ತೆ ನಮ್ಮ ಈ ಸೋಮೇಶ್ವರದ ಮಿತ್ತೆ ಪ್ರೀತಿ ಇದೆ, ಬಿಜೆಪಿದ ಮಿತ್ತೆ ಪ್ರೀತಿ ಇದೆ, ನರೇಂದ್ರ ಮಿತ್ತೆ ಮೋದಿನ ಮಿತ್ತೆ ಪ್ರೀತಿ ಇದೆ. ವೈದ್ಯನಂಚಿನ ಮಾತ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ಹೃತ್ಪೂರ್ವಕವಾಗಿ ನಂಚಿನ ಸ್ವಾಗತ. ಮೂಲಂಜಿ 5 ನಿಮಿಷದ ಒಂದು ನಮ್ಮ ಚುನಾವಣಾ ಪ್ರಚಾರ ಸಭೆ ನಡುವಿನ 5 ಪಕ್ಕ ನಮ್ಮ ಮಾತೆಲ್ಲ ನಮ್ಮ ಬೈಪಾಸ್ ಮುಟ್ಟ ಈ ಚೌಕಿದಾರ್ ಮೆರವಣಿಗೆನೆ ನಮ್ಮ ಪಾರಂಡು ಕೋಡೆ ನಮ್ಮ ಕುಂಪಲಗೆ ಕೆಲವು ಜನ ಬದಿತ್ತೇರೆ, ಇಡೀ ಊರು ನಾಲ್ ಮಲ್ತದ್ದು ಬೋತೇರೆ. ಇನ್ನು ನಮ್ಮ ಕೇಸರಿದ ಮುಖಾಂತರ ನಮ್ಮ ಮಾತೆಲ್ಲ ಶುದ್ಧ ಮಲ್ಪನ ಅವಶ್ಯಕತೆ ಉಂಟು. ನಮ್ಮ ಊರಿಗೂ ಬೊರ್ಚಾನ ಮೂಲ ಬರಬಲ್ಲ, ನಮ್ಮ ಊರಿಗೂ ಬೊರ್ಚಾನ ಮೂಲ ಬರಬಲ್ಲ. ನಮ್ಮ ಊರು ಅತ್ಯಂತ ಪ್ರಬಲವಾಗಿ ನಂಚಿನ ಹಿಂದುತ್ವದ ಸಂಘಟನೆ ನಂಚಿನ ಊರು. ಈ ಊರು ಬಿಜೆಪಿಗೆ ಪುಂಡ ಬ್ಯಾತೆ ವೈಕ್ಲ ಸಾಧಿಸಿ ಬಿಜೆಪಿ ಮಾತ್ರ ಪ್ರಬಲವಾಗಿ ನಂಚಿನ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವುದು. ಈ ಸರಿದ ಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜಿಲ್ಲೆದ ಚುನಾವಣಾ ಉಸ್ತುವಾರಿ ಹೆಚ್ಚಿನ ನಿರೀಕ್ಷೆ ಇದ್ದೀರ. 5 ಅತ್ಯಂತ ಹೆಚ್ಚಿನ ಓಟನ್ನು ಕಂತದ ಕೊರಪಿನ ಮುಖಾಂತರ ನಮ್ಮ ಕರ್ನಾಟಕದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ಚುನಾವಣೆ ಅತ್ಯಂತ ಪ್ರಬಲವಾಗಿ ನಂಚಿನ ಓಟು ದೆತ್ತು ಕೊರಕ. ಈ ಸರಿದ ಚುನಾವಣೆ ಕಾಂಗ್ರೆಸ್ ಹಿಡಿದು ನಮ್ಮ ಓಟು ಜಾಸ್ತಿ ದೆಪ್ಪೋಡು ಅವು ದೆಪ್ಪೋಡು ನಾನು ನಮ್ಮ ಮಾತೆಲ್ಲ ಸಕ್ರಿಯವಾದ ಕೆಲಸ ಮಲ್ಪಡು. ಇನ್ನು ಮೋದಿಗೋಸ್ಕರ ರಾತ್ರಿ ಬಗ್ಗೆ ಬೆಂಕುನಗಳು ನಮ್ಮ ಮೋದಿನ ಈ ದೇಶದ ಪ್ರಧಾನಮಂತ್ರಿ ಮಲ್ಪಡು. ಮೋದಿ ಎಂಚ ಇಲ್ಲಿ ಹೋಗುದು ಗುಂಡು ಪಾಡ್ದು ಕೆರಿಯರ ನಮ್ಮ ಪಾಪಿನಕ್ಲೇನ ಕೆರ್ತಾರ ಅಂಚನೆ ನಮ್ಮ ಮಾತೆಲ್ಲ ಕಾಂಗ್ರೆಸ್ ಅಕ್ಲ ಹೃದಯ ಗಡಗಡ ಬನಡು ದುಂಬಗ ಕುಂಪಲಗೆ ಕಾರ್ದಿಯರವಲ್ಲಿ ಅಕಸ್ಮಾತ್ ದುಮ್ನಾನಿ ಕಾರ್ದಿಯರ ನನ್ನ ಮನದನಿ ಇಂಚಿತ್ತನೇ ಕಾರ್ಯಕ್ರಮ ನಲ್ಲ ಮಲ್ಪ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಶಕ್ತಿ ಕೊರಡು ನಿಗಳು ಮಾತಿರಲ್ಲ ನಮ್ಮ ಮಾತಿರಲ್ಲ ಒಗ್ಗಟ್ಟಾದ ಕೆಲಸ ಮಲ್ಪಗ ಈ ಒಂದು ಚುನಾವಣೆ ನಿಗಳು ಮಾತಿರಲ್ಲ ಸಹಕಾರ ಮಲ್ತದೆ. ಭಾರತೀಯ ಜನತಾ ಪಾರ್ಟಿನ ಗೆದ್ದಾಗ ಈ ಒಂದು ಸಭೆ ಉಪನಂಚಿನ ನಮ್ಮ ಗೋಪಾಲ್ ಕೃಷ್ಣ ಹೇರಲೇರೆ ಚುನಾವಣಾ ಸಂಚಾಲಕ 2 ಪಾತ್ರ ಬಂದದ್ದು ನಾನು ವಿನಂತಿ ಮಾಡ್ತದಲ್ಲ. ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಸುಮಾರು 60 ವರ್ಷಗಳ ಕಾಲ ಈ ದೇಶವನ್ನು ಆಡಳಿತ ಮಾಡಿದಂತ ಒಂದು ರಾಜಕೀಯ ಪಕ್ಷ, ಸುಮಾರು 5 ವರ್ಷಗಳಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಆಡಳಿತ ಮಾಡಿದಂತ ಒಂದು ರಾಜಕೀಯ ಪಕ್ಷ. ನಾವಿವತ್ತು ಇದನ್ನು ತುಲನಾ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಏನೊಂದು ಯೋಚನೆಗಳು ಮತ್ತು ಯಾವ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ಜನರ ಮುಂದೆ ಬಂದಿದ್ದೇವೆ. ನಮ್ಮ ಪ್ರಧಾನಮಂತ್ರಿಯವರು 2014 ಚುನಾವಣೆ ನಂತರ ಪಾರ್ಲಿಮೆಂಟ್ಗೆ ಹೋಗಬೇಕಾದ್ರೆ ಸ್ಪಷ್ಟ ಹೇಳ್ತಾರೆ, 2019 ಚುನಾವಣೆಗೆ ಕಾರ್ಯಕರ್ತ ಮನೆಗೆ ಹೋಗಬೇಕಾದ್ರೆ ತಲೆ ತಗ್ಗಿಸುವಂತೆ ನಾನು ನಡೆಯುವುದಿಲ್ಲ ಅಂತ ಹೇಳುವಂಥದ್ದನ್ನು ನೀವೆಲ್ಲ ನೋಡಿರ್ಬೋದು. ನಾವು ಏನು ನುಡಿದಿದ್ದೇವೆ ಅದನ್ನು ಅಪ್ಪಟ್ಟಿ ಪಾಲನೆ ಮಾಡುವಲ್ಲಿ ನಮ್ಮ ಸರ್ಕಾರ ಯಶಸ್ವಿಯಾಗಿದೆ. ಆದರೆ ನಿಮಗೆ ಗೊತ್ತಿರಬಹುದು, ಇಲ್ಲಿ ನಡೆದಂತ ಘಟನೆ, ಬಹುಶಃ ನಿನ್ನೆಯ ರ್ಯಾಲಿ, ಪ್ರಧಾನಮಂತ್ರಿಯವರ ಮಂಗಳೂರಿನ ರ್ಯಾಲಿ, ಇಂಥ ಕೇಸರಿ ಶಾಲೆ ಹಾಕಿದಂತ ಎಲ್ಲ ಕಾರ್ಯಕರ್ತರು ಸುಮಾರು 2 ಲಕ್ಷ ಸಂಖ್ಯೆಯಲ್ಲಿ ಜಮಾ ಇದ್ರು. ಈ ಕೇಸರಿ ಶಾಲೆ ಹಾಕಿದಂತ ಕಾರ್ಯಕರ್ತ ಬಂಧುಗಳನ್ನು ಮತ್ತು ಹಿತೈಷಿಗಳು ಜನಸಾಗರವನ್ನು ನೋಡಿ
ಬಹುಶಃ ನಮ್ಮ ಎದುರಾಳಿಗಳ ಎದೆಯಲ್ಲಿ ಗಡಗಡ ಗಡಗಡ ಅಂತ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ. ಇದರ ಪರಿಣಾಮ ಏನು ಅಂತ ಕೇಳಿದ್ರೆ, ಈ ದುರ್ಘಟನೆ, ನಿನ್ನೆ ನಡೆದಂಥ ದುರ್ಘಟನೆ, ಬಹುಶಃ ನಾವು ಏನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೇವೆ, ಪಾಕಿಸ್ತಾನವನ್ನು ಹೊಡೆದುರುಳಿಸುವುದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇಂಥ ಸರ್ಜಿಕಲ್ ಸ್ಟ್ರೈಕ್ ಮುಂದಿನ ದಿನಗಳಲ್ಲಿ ಈ ಒಂದು ಏರಿಯಾದಲ್ಲಿ ನಡೀತೆ ಅಂತ ಹೇಳುವಂಥದ್ದನ್ನು ನಾನು ನಿಮಗೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ. ಯಾಕೆಂತ ಕೇಳಿದ್ರೆ, ಬಹುಶಃ ಇಂಥ ಒಂದು ಪಾಪಿಗಳು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ಇದು ಹಿಂದಿನ ನಾವು ಒಂದು 10-20-30 ವರ್ಷಗಳಲ್ಲಿ ನಡೆದಂಥ ಘಟನೆಗಳೆಲ್ಲ ಇದು. ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿದೆ. ಹಾಗಾಗಿ ಎಲ್ಲ ಕಡೆ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದನ್ನು ನಮಗೆಲ್ಲರಿಗೂ ಕೂಡ ಮನವರಿಕೆ ಆಗಿದೆ. ನಮಗೆ ಗೊತ್ತಿರಲಿ, ಈ ಪಾಪಿಗಳಿಗೆ ಇಂಥ ಒಂದು ಎಚ್ಚರಿಕೆಯನ್ನು ನೀಡುವ ಮೂಲಕ ಇಂದು ಮುಂದಿನ ದಿನಗಳಲ್ಲಿ ನಾವು ಇಂಥ ಒಂದು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಅವರನ್ನು ಇಲ್ಲಿಂದ ನಿರ್ಮೂಲ ಮಾಡುವಂಥದ್ದು ಖಂಡಿತ ಅಂತ ಹೇಳುವಂಥದ್ದು ನೀವೇ ಯೋಚನೆ ಮಾಡಿ. 60 ವರ್ಷ ಇತಿಹಾಸದಲ್ಲಿ ಈ ದೇಶದಲ್ಲಿ ಶೌಚಾಲಯ ಮುಕ್ತ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಲಿಲ್ಲ. ಕಡೆಯ ವ್ಯಕ್ತಿಗೆ ಸೌಲಭ್ಯ ಕೊಡುವುದರಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಲಿಲ್ಲ. ಅಂತವರು ನಮಗೆ ಇವತ್ತು ಪಾಠ ಹೇಳಬೇಕಾ? ನಾವು ಏನು ಮಾಡ್ತಾ ಇದ್ದೇವೆ ಅಂತ ನೀವು ನೋಡಿ. ಕಾಂಗ್ರೆಸ್ ನಿರ್ಮೂಲ ಮಾಡುವಂಥದ್ದು ಈಗಾಗಲೇ ಸತೀಶ್ ಅಣ್ಣ ಇಲ್ಲಿ ಹೇಳಿದ್ರು, ಇದು ನಿಮಗೆ ಶತಸಿದ್ಧ ಪ್ರತಿಜ್ಞೆ. ಇಲ್ಲಿ ನಡೆದಂತ ಎಲ್ಲಾ ಕಾರ್ಯಕರ್ತರು ಕೂಡ ಇವತ್ತು ಪ್ರತಿಜ್ಞೆ ತಗೊಳ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊಡೆದು ಓಡಿಸುವಂತದ್ದು ನಿಶ್ಚಿತ ಅಂತ ಹೇಳುವಂಥದ್ದು ಈ ರ್ಯಾಲಿಯಲ್ಲಿ ನಾವು ಹೇಳ್ತಾ ಇದ್ದೇವೆ. ಯೋಚನೆ ಮಾಡಿ, ಇವತ್ತು ಸಾವಿರಾರು ಜನ ಸಾವಿರಾರು ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಒಬ್ಬ ಅತ್ಯಂತ ಕಳಂಕರಹಿತ, ಸ್ವಜನ ಪಕ್ಷವಾದ ಮಾಡದಂತ ಅದ್ಭುತ, ಒಬ್ಬ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡತಂದ ಒಬ್ಬ ವ್ಯಕ್ತಿ ಬೇಕಾ? ಅಲ್ಲ, ಎಲ್ಲಿಯೋ ಕ್ಲಬ್ಬಿನಲ್ಲಿ ಏನೋ ಮಾಡುವಂತ ಇವತ್ತು ಭ್ರಷ್ಟಾಚಾರಿಗಳನ್ನು ತೊಡಗಿಸಿಕೊಂಡಂತ ಒಬ್ಬ ವ್ಯಕ್ತಿ ಬೇಕಾ ಅಂತ ಹೇಳುವಂತದ್ದನ್ನು ಯೋಚನೆ ಮಾಡಿ. ನೀವು ಚೌಕಿದಾರ್ ಬೇಕಾ? ಅಲ್ಲ, ನಾಮದಾರಿ ಬೇಕಾ? ಈ ದೇಶವನ್ನು ಕೊಳ್ಳೆ ಹೊಡೆದವರು ಬೇಕಾ? ಅಲ್ಲ, ಸ್ವಚ್ಛನ ರಾಜಕಾರಣ ಮಾಡಿದವರು ಬೇಕಾ? ಯೋಚನೆ ಮಾಡಿ. ಅಂತ ಇಂಥ ರ್ಯಾಲಿ ಮೂಲಕ ನಾವು ಸ್ಪಷ್ಟ ಸಂದೇಶ ಇವತ್ತು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಈ ದೇಶ ಸುರಕ್ಷಿತ ಮಾಡಬೇಕು ಅಂತ ಹೇಳಿ ಆದ್ರೆ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಬೇಕು ಅಂತ ಹೇಳಿ ಆದ್ರೆ, ದೃಢ ಸರ್ಕಾರ, ಸಮರ್ಥ ನಾಯಕತ್ವ ಸಿಗಬೇಕು ಅಂತ ಹೇಳಿ ಆದ್ರೆ, ಮತ್ತೊಮ್ಮೆ ನರೇಂದ್ರ ಮೋದಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬರಲೇಬೇಕು. ಇದು ನಿಮಗೆ ಗೊತ್ತಿರಲಿ. ಹಾಗಾಗಿ ಇದರಲ್ಲಿ ನಿನ್ನೆ ರ್ಯಾಲಿ ನೋಡಿದವರಿಗೆ ಯಾವುದೇ ಸಂಶಯಗಳಿಲ್ಲ. ನಾವು 3 ಲಕ್ಷಕ್ಕೊಂದು ಮಿಕ್ಕಿ ಈ ಕ್ಷೇತ್ರವನ್ನು ಗೆಲ್ತೇವೆ ಅಂತ ಹೇಳುವಂಥದ್ದು ಮತ್ತು ಉಳ್ಳಾಳದಲ್ಲಿ ಬಿಜೆಪಿಯ ಪತಾಕೆ ಹಾರಿಸ್ತೇವೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಮೋದಿ ಅಂತ ಹೇಳುವಂಥದ್ದು, ಘರ್ ಘರ್ ಮೋದಿ, ಹರ್ ಹರ್ ಮೋದಿ ಅಂತ ಹೇಳುವಂಥದ್ದು ಕೂಡ ಸಾಬೀತಾಗಿದೆ ಅಂತ ಹೇಳುವಂಥದ್ದು ನಿನ್ನೆ ಸಂದೇಶ ಹೇಳುವ ಮೂಲಕ ನನಗೆ ಅವಕಾಶ ಕೊಟ್ಟಕ್ಕಾಗಿ ವಂದಿಸಿ 2 ಮಾತನ್ನು फिर एक बार मोदी सरकार बनपण घोषಣೆ ನನ್ನಂಜ ಸರ್ತಿ ಮೋದಿ ಬರಡು ಬಂಪಳ ಉದ್ದೇಶ ನಮ್ಮ ಈ ಮೆರವಣಿಗೆ ಅತ್ಯಧಿಕ ಮಟ್ಟಿನ ನಳಿನ್ ಕುಮಾರ್ ಕಟೀಲ್ ಎಂದವಳು ಯಾರು ಒಂದೇ ಪಾತ್ರ ನಿಕ್ಲೆ ಬಂಪೆ ಕಾರಣ 55 ವರ್ಷದಿಂದ ಕಾಂಗ್ರೆಸ್ ಈ ದೇಶವನ್ನು ಆಳಿಸುತ್ತಿದೆ. ಆ ಕಾಲದ ಒಟ್ಟು 10 ಕೋಟಿ ಜನಗಳಿಗೆ ಗ್ಯಾಸ್ ಕೊಡ್ತೇವೆ. ಮೋದಿ ಸರ್ಕಾರ ಬರ್ತದೆ 55 ತಿಂಗಳು 20 ಕೋಟಿ ಜನಗಳಿಗೆ ಧರ್ಮಗೂ ಗ್ಯಾಸ್ ಕೊಡ್ತಿತ್ತು ಒಂದು ಯೋಜನೆ ಮಾಡ್ತಿತ್ತು ನಾವು ಮೋದಿ ಮಾತ್ರ. ಅಂಚಾದ ತಳಮಟ್ಟದ ಜನಗಳಿಗೆ ಪಾಪದಾಗಲಿ ತಪ್ಪಿನ ನೀರು, ರಸ್ತೆ, ರೇಷನ್ ಮಾತ್ರ ಸವಲತ್ತು ತಿಕ್ಕುವ ದೃಷ್ಟಿಗೆ ನನ್ನೋರ ಮೋದಿ ಸರ್ಕಾರ ಬರಡು ಜನಹಿತವಾದ ಕೆಲಸ ಬಂದ್ಬಿಡು. ಆ ದೃಷ್ಟಿಗೆ ನಮ್ಮ ಮಾತ ಮೋದಿನ ಬೆಂಬಲ ಮಂತದ್ದು ಮೂಳು ನಳಿನ್ ಕುಮಾರ್ ಕಟೀಲ್ ಅತ್ಯಧಿಕ ಮತ್ತು ನಮ್ಮ ಗೆಂದಾಗ ಅಂತ ಪಡೆದು ನಿಖಲ ಮಾತಿನ ವಿನಂತಿಯಿಂದ ಪಾತ್ರ. ಜೈ ಹಿಂದ್, ಜೈ ಕರ್ನಾಟಕ. मुझे
ಭಾರತೀಯ ಜನತಾ ಪಾರ್ಟಿದ ಈ ಒಂಜಿ ಚುನಾವಣಾ ನಮ್ಮ ಜಿಲ್ಲೆದ ಮಹಿಳಾ ಮೋರ್ಚಾದ ಅಧ್ಯಕ್ಷರೇ ಭಾರಿ ಕ್ರಿಯಾಶೀಲ ಅಧ್ಯಕ್ಷರೇ ಈ ಜಿಲ್ಲೆದಾದ್ಯಂತ ಓಡಾಟ ಮಲ್ತದೆ ಮಹಿಳೆಯರ ಸಂಘಟನೆ ಮಲ್ಪನ ಮುಖಾಂತರ ನಮ್ಮ ಸಂಘಟನೆಗೆ ಭಾರಿ ಶಕ್ತಿ ಕೊಡ್ತಿದ್ದಾರೆ ಶ್ರೀಮತಿ ಪೂಜಾ ಪೈ ನಮ್ಮೊಟ್ಟಿಗೆಲ್ಲರೆ ಅರನೇ ನಮ್ಮ ಈ ಒಂಜಿ ಭಾಗದ ಮಾತ ಕಾರ್ಯಕರ್ತ ಬಂಧುಗಳ ಪರವಾದ ಅತ್ಯಂತ ಹೃದಯಪೂರ್ವಕವಾದ ನಾನು ಸ್ವಾಗತ ಮಲ್ತಂದಲ್ಲ ಕೆಂಪು ಮನ್ನ ಬಗ್ಗೆ ದಲ್ಲಾಸ್ಮೆ ಗಟ್ಟಿಲ ಈ ಒಂಜಿ ಗಿಡ ಕೈತಡೆ ಬರಡು ಬಂದದ ವಿನಂತಿ ಮಲ್ತಂದಲ್ಲ ಈ ಸಂದರ್ಭದಲ್ಲಿ ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನು ಈ ಚುನಾವಣಾ ಸಂದರ್ಭದಲ್ಲಿ ಮಹಿಳಾ ನಾಯಕಿಯಾಗಿ ಎರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಭಾರತ್ ಮಾತಾ ಕಿ ವಂದೇ ವಂದೇ ಕುಂಪಲದ ಪರಿಸರದ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದಂತಹ ಕೇಸರಿ ಪಡೆಗಳೇ ಇವತ್ತು ಮಾತನಾಡಲಿಕ್ಕೆ ಏನಿಲ್ಲ ನಾನು ಘೋಷಣೆ ಕೂಗ್ತೇನೆ ನೀವು ಅದಕ್ಕೆ ಮೋದಿ ಅಂತೇಳಿ ಹೇಳಿದ್ರೆ ಆಯ್ತು ಮತ್ತೊಮ್ಮೆ ತದನಂತರ ನಮಗೋಸ್ಕರ ಸದೃಢ ಭಾರತಕ್ಕಾಗಿ ವಿಶ್ವಗುರು ಭಾರತಕ್ಕಾಗಿ ಸಶಕ್ತ ಭಾರತಕ್ಕಾಗಿ ಸೈನಿಕರಿಗಾಗಿ ವಿಜ್ಞಾನಿಗಳಿಗಾಗಿ ಮಹಿಳೆಯರಿಗಾಗಿ ಕಾರ್ಮಿಕರಿಗಾಗಿ ಎಲ್ಲರಿಗೋಸ್ಕರ ವಿಶ್ವ ಗುರುವಿಗಾಗಿ ಸಮರ್ಥ ಭಾರತಕ್ಕಾಗಿ ಮತ್ತೊಮ್ಮೆ ಘೋಷಣೆ ಕೂಗ್ತೇನೆ ನಳಿನ್ ಅಂತೇಳಿ ಹೇಳಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿಗೆ ಸ್ಮಾರ್ಟ್ ಸಿಟಿಗಾಗಿ ನಳಿನ್ ಪ್ಲಾಸ್ಟಿಕ್ ಪಾರ್ಕಿಗಾಗಿ ಮತ್ತೊಮ್ಮೆ ತದನಂತರ ಹೆಂಗೋಸ್ಕರ ಭಾರತ್ ಮಾತಾ ಕಿ ವಂದೇ ವಂದೇ ಅನ್ನನಾಡಿನ ಕೇರಳದಲ್ಲಿ ತಾವರೆ ಅರಳುವುದು ಎಡಬಲ ಭ್ರಷ್ಟತೆ ತೊಲಗಿ ದುಡುವ ನಾಡು ಬೆಳಗುವ ಮೋದಿಯ ಹಾದಿಗೆ ಮೋದಿಯ ಸರಿಸಾಟಿಯೇ ದೇಶ ವ್ಯಾಪಿಸಿದೆ ಕೇಸರಿಯ ಪ್ರೀತಿ ಮೋದಿಯ ಹಾದಿಗೆ ಮೋದಿಯ ಸರಿಸಾಟಿ ದೇಶ ವ್ಯಾಪಿಸಿದೆ